Assalamualaikum ചങ്ങായിമാർ. റെസിപ്പി എന്തുകൊണ്ടുണ്ടാ ചിക്കൻ മന്തി ಅಲ್ಲಿ ಒರಿಯೋ ಮಸಾಲ ಪೌಡರ್ ಇಟ್ಟಿತ್ತು ಚಿಕನ್ ಮಂದಿ ಹಾಕಿರು ಚಿಕನ್ ಮಂದಿ ಹಂಗನ ಹಾಕಿರು ಅಂತ ನೋಡಿರು 1.5 kg ರತ್ತರ ಚಿಕನ್ ಇರ್ತದೆ ವಾಶ್ ಹಾಕಿರು ನಿಂಗನ ಹೊಡ್ಕಲು ಚಂದ ಕುಟ್ಟರು ಚಿಕನ್ ಮೀಂಗನ ಕುಟ್ಟಿ ಬೇಕು ರವ ಎಣ್ಣಲ್ಲಿ ಒಡೆಯುವರು ಮಸಾಲ ಪೌಡರ್ ಸಾಕರಂತ ಚೆನ್ನಲ್ಲಿ ಇಟ್ಟೆ ಮಸಾಲ ಪೌಡರ್ ಇದೆಸರಂಗಲು ಮಂಡಿ ಮಸಾಲ ಪೌಡರ್ ಅಷ್ಟು ಬೌಲ್ ಇಟ್ಕೊರು 4 ಕಪ್ ಹತ್ರ ಮಂಡಿ ಮಸಾಲ ಪೌಡರ್ ಇಟ್ಟರು 1 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬಿಟ್ಟರು 2 teaspoon ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟರು ಸ್ಪೂನ್ ಹತ್ರ ಉಪ್ಪು ಇಟ್ಟರು 2 ಟೇಬಲ್ ಸ್ಪೂನ್ ಹತ್ರ ಲೆಮನ್ ಇಟ್ಟರು நல்லா மிக்ஸ் ಹಾಕರು ಇದ್ರು 1 ಟೇಬಲ್ ಸ್ಪೂನ್ ಹತ್ತರ ಇಷ್ಟು ಬೇಕುನು ಕೋಳಿ ಫ್ರೈ ಹಾಕೊಂಬಿರೋ ಗುಂಡಲ್ಲಿ ಈ ಪೇಸ್ಟ್ ಎಷ್ಟು ಬೇಕು ನೀ ಚಿಕನ್ ಎಲ್ಲ ಮಸಾಲೆ ಇಟ್ಟಿತ್ತು நல்லா மிக்ஸ் ಹಾಕರು நல்லா பரத்தி மிக்ஸ் ಹಾಕರವಾ ಇನ್ನು ஒரு 3 வெங்காயம் ಹಾಕೋಕೆ ಬೇಕು ಅವರಾಯಂಗೂ ಬೇಕು ಮಸಾಲ ನಾಳೆ ಪಿಡಿಕೊಂಡು ಅಲ್ಲಿ ಚಿಕನ್ಗೆ ಜಾಸ್ತಿ ಮಾಡಲು ತಣ್ಣಿ ಬೇಕು ಆರಾಮೆ ತಣ್ಣಿ ಬೇಕು ರವ ನೀ ಪೈಚವರಂಬೋ ಈ ಚಿಕನ್ ಎಲ್ಲ ಬೆಚ್ಚಬರು ಅಲ್ಲಿ ಬೆಚ್ಚಬಿಲ್ಲ ಸ್ಟೀಮರ್ ಬಾಯಿ ಮುಚ್ಚಿಡು ಈ ಮೀಡಿಯಂ ಫ್ಲೇಮ್ ಮಾಡಬೇಕು ರವ 4 ಮಿನಿಟ್ ಕುಕ್ ಹಾಕೋನು ಸೈಡ್ 20 minutes ಕುಕ್ ಆಗುತ್ತನ್ನ ಇನ್ನೊಂದು ಸೈಡ್ ಕಟ್ಟಿಸಿಟ್ಟಿರೋನ್ ಪಾಡನ್ 20 minutes ಕುಕ್ ಹಾಕೋನು ಈಗ 40 minutes ಕುಕ್ ಹಾಕ್ರವ ಇಪ್ಪ ಚಿಕನ್ ಕುಕ್ ಇಡು ಇನ್ನಿಡ್ರೋ ಚಿಕನ್ ಎಲ್ಲ ಎಷ್ಟು ಬ್ಯಾಡ್ ಎಷ್ಟು ಬೇಕು அடியில் தண்ணி எண்டி வீக்கிற கொண்டுண்டா தண்ணியில் சோறு ஆக்குனாங்க அப்போ டேஸ்ட் ஆடு சோறு 4 கப் ಹತ್ತರ ಬಾಸ್ಮತಿ ರೈಸ್ ಇಟ್ಕೊರು 2-3 ಟೈಮ್ ವಾಶ್ ಹಾಕಿ 30 minutes ನಂದು ಇಟ್ಬೇಕು இப்போ ஒரு bowl எடுத்துட்டு இப்போ 2 ಟೇಬಲ್ ಸ್ಪೂನ್ ಹತ್ತರ ಮಸಾಲೆ எடுத்து வச்சிட்டிನಲ್ಲಿ ಮಸಾಲೆ ಇಟ್ಟಿಕಿರು ಎಲ್ಲ ರೆಡ್ ಕಲರ್ ಇರು ನಿಂಗಿದ್ರು ಬಿಲ್ಡಿಂಗ್ ಬೇಡ ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬೀತರು ಇಪ್ಪ ನಲ್ಲ ಮಿಕ್ಸ್ ಹಾಕರು ಪುಂಡ ಅಂತ ಚಕ್ಕ ಹಾಕ್ರವ ಇಲ್ಲಂಗೆ ಉಪ್ಪಿರು ಇಪ್ಪ ಬೇಪಾಟಿಯ ಚಿಕನ್ ಎಲ್ಲ ಇದಕ್ಕೆ ಇದ್ರು ಮಸಾಲೆ ಎಲ್ಲ ಪರ್ತಿ ತೋಟರು ಚಿಕನ್ ಮಿಂಗನ ಮಸಾಲೆ ತೋಟಿ ಬೇಕು ಗ್ಯಾಸ್ ಫ್ರೈ ಪ್ಯಾನ್ ಬೇಕು 2 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬೀತರು ಇಪ್ಪ ಮಸಾಲೆ ಇಟ್ಟು ಚಿಕನ್ ಬೇಕು ಫ್ರೈ ಯಾವ ತಂದಿಲ್ಲ ಚಿಕನಲ್ಲಿ ಸೈಡ್ ಫ್ರೈ ಅಲ್ಪಿನ ಸೈಡ್ಗೆ ತಿರ್ಚಿಟ್ಟಿರು ನಂಗೆ ಚೋರು ರೆಡಿ ಹಾಕ ಕ್ಯಾಸಲ್ ಬೇಕು 6 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಇಡು ಆಯಿಲ್ ತಡಿ 6 ಲವಂಗ 1 ಸ್ಪೂನ್ ಅಲ್ಲಮಲು ಜಂಡಬೇಲಿ ಯೂಸ್ ಜಂಡ ಡ್ರೈ ಲೆಮನ್ ಪೀಸ್ ಕಟ್ಟ ಚೆಡಿ ನೀಡಲ್ ಕಟ್ ಹಾಕಿಟ್ಟಿರು ಎಲ್ಲ ಫ್ರೈ ಹಾಕಿ ಮೇವು ಅರೆಂದು ಚೇಂಜ್ ಯಾವುದು ಬೇಡ 1 ಸ್ಪೂನ್ ಜೀರಗ 1 ಸ್ಪೂನ್ ಕೊತ್ತಂಬರಿ ನರ ಫ್ರೈ ಹಾಕರು ಇಂಚೋರ್ಗೆ ಬೇನಾಯೋ ತಣ್ಣಿ ಬಿಟ್ಟ ಪರ್ತು ಚಿಕನ್ ತಣ್ಣಿ ಕಪ್ಪರಿಗೆ 1.5 ಕಪ್ ಹತ್ತರ ತಣ್ಣಿ ಬಿಟ್ಟನು 4 ಕಪ್ ಅಡಿ ಅಷ್ಟರಲ್ಲಿ ಈಗ 6 ಕಪ್ ಹತ್ತರ ತಣ್ಣಿ ಬಿಟ್ಟನು ಇದಕ್ಕೆ 3 ಸ್ಪೂನ್ ಹತ್ತರ ಮಂಡಿ ಮಸಾಲ ಪೌಡರ್ ಇದೋನು ಕಾಯಿ ಮುಳು ನಡುಲ್ ಕಟ್ ಹಾಕಿಟ್ಟಿದ್ರು ಟೇಸ್ಟ್ ಮೇನ ಎತ್ತರ ಉಪ್ಪಿದ್ರು നല്ല മിക്സ് ಹಾಕರು ತಣ್ಣಿ ಪಾಯ್ಚ ಬರಂಬೋ ಬೆಚ್ಚಿ ಇರು ಉಪ್ಪು ಮೆಲ್ಲ ಮಿಕ್ಸ್ ಹಾಕರು 1 ಟೇಬಲ್ ಸ್ಪೂನ್ ಹತ್ತರ ಲೆಮನ್ ಇಟ್ಟರು
லெமன் தெங்குண்டல்லே சோறு பிரி பிரிக்கிற கட்டி வலிக்கல நல்லா மிக்ஸ் ஆக்கிட்டு இப்போ முச்சி வச்சுட்டு ஃபஸ்ட்டுக்கு 3 மினிட்டு மீடியம் ஃப்ளேமில் வைக்கணும். 3 மினிட் ஆயில் பின்ன டீ லோ ஃப்ளேமில் வச்சுட்டு 10 மினிட் குக் ஆக்கணும். ஆயில் பின்ன ஓப்பன் ஆக்கிட்டு சோறு குக் ஆகிடான்ட்டு நோக்கணும். இப்போ நல்லா மிக்ஸ் ஆகும் சோறு குக் ஆயிடுங்க. 3 மினிட் வைக்கிறாவா. இப்போ நோக்குற சிக்கன் நல்லா ஃப்ரை ஆகிட்டு இப்போ ಇದ್ರ ಚಿಕನ್ ಅಲ್ಲೇ ಇರ್ಕೊಡು ಚೋರು ರೆಡಿ ಆಯ್ತು. ಇದ್ರ ಗ್ಯಾಸ್ ಆಫ್ ಹಾಕ್ರು ಎಲ್ಲ ಹಿಂಗನ್ನು ಮಿಕ್ಸ್ ಹಾಕಿಟ್ಟು ಫ್ರೈ ಹಾಕಿ ಚಿಕನ್ ಬೇಕರು. ಚಿಕನ್ ಬೆಚ್ಚಲ್ಪಿನ ಹಿಂಗನ್ನು ಫಾಯಿಲ್ ಇಲ್ಲ ಹಿಂಗೆ ಒರ್ಸಿಲ್ಡ ಚಿನ್ನ ಬೆಚ್ಚಂಗಾವು ನಮ್ಮ ಸಿಲ್ಡ ಕಣ್ಣಲ್ಲಿ ಬೇಕರು. ಆಯಿಲ್ ಬಿಟ್ಟಿತ್ತು ಅಪ್ಪಮ್ಮೆ ಬಾಯಿ ಮುಚ್ಚಬೇಕರು. ಯಾರನ್ನಾರ ಅಂತ ಬೇಕು ಹೋಗಿ ಅಂದಿಲ್ಲ. ಮಿಡ್ತಾಂಬ ಬಾಯಿ ಓಪನ್ ಹಾಕರು. ಇನ್ನಾದ್ರೂ ಮಸಿ ಎರ್ಕರು ಇನ್ನಾದ್ರೂ ಚಿಕನ್ ಎಲ್ಲ ಎರ್ಕರು ನೋಕರು ಸೂಪರ್ ಐಡಲ್ಲಿ ಮಂಡಿ ಇಪ್ಪು ಚೋರು ನಲ್ಲ ಮಿಕ್ಸ್ ಹಾಕರು. ಇದ್ರ ಪ್ಲೇಟಿಗೆ ಇಡೋರು ನೋಕು ನಾನಿಂಕು എത്തടിയില്ല മന്തിയാക്ക് പടിപാട്ടില്ല. നിങ്ങൾ മീ മന്തിയാക്കിയിട്ട് കമൻസ് ആക്കുറു. എൻ്റെ വീഡിയോ നിങ്ങൾ എല്ലാവർക്കും ഷെയർ ആക്കുറാവാ. നല്ല നല്ല റെസിപ്പിയായിട്ട് ഡാഡീസ് കിച്ചൺ നോക്കുറു. എൻ്റെ വീഡിയോ നിങ്ങൾക്ക് ഇഷ്ടമായെങ്കിൽ ലൈക്ക് ആക്കുറു, ഷെയർ ആക്കുറു, സബ്സ്ക്രൈബ് ആക്കുറു. പിടിച്ചിട്ട് ചങ്ങായിമാരെ ഇൻഷാ അല്ലാഹ് ഞാൻ നെക്സ്റ്റ് വീഡിയോയിൽ വരേൻ. അസ്സലാമു അലൈക്കും.